ಲಯನ್ಸ್ ಸೇವಾ ಸಂಸ್ಥೆಯ ಲಯನ್ಸ್ 317ಡಿ ಜಿಲ್ಲೆ ವಿಟ್ಲ ಲಯನ್ಸ್ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ವಿಟ್ಲ ಲಯನ್ಸ್ ಕ್ಲಬ್ನ ನೂತನ ಕಚೇರಿಯ ಶಂಕುಸ್ಥಾಪನೆ ಕಾರ್ಯಕ್ರಮ ನವೆಂಬರ್ 22ರಂದು ಒಕ್ಕೆತ್ತೂರು ಸೇತುವೆ ಬಳಿಯ ಟ್ರಸ್ಟ್ ನಿವೇಶನದಲ್ಲಿ ನಡೆಯಲಿದೆ ಎಂದು ವಿಟ್ಲ ಲಯನ್ಸ್ ಟ್ರಸ್ಟ್ ಅಧ್ಯಕ್ಷ ಸತೀಶ್ ಕುಮಾರ್ ಆಳ್ವ ಇರಾಬಾಳಿಗೆ ತಿಳಿಸಿದರು. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಮಂಗಳವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ವಿಟ್ಲದಿಂದ 1.5 ಕಿಲೋಮೀಟರ್ ದೂರದಲ್ಲಿ ಮಂಗಳೂರು ರಸ್ತೆಯ ಒಕ್ಕೆತ್ತೂರು ಸೇತುವೆ ಬಳಿ ಟ್ರಸ್ಟ್ 45 ಸೆನ್ಸ್ ನಿವೇಶನವನ್ನು ಖರೀದಿಸಿದೆ. ಅಲ್ಲಿ 800 ಚದರ ಅಡಿಯ 12 ಲಕ್ಷ ರೂಪಾಯಿ ವೆಚ್ಚದ ಕಚೇರಿ ಕಟ್ಟಡವನ್ನು ನಿರ್ಮಿಸಲಾಗುವುದು. ಈ ವರ್ಷದಲ್ಲಿ ಕಟ್ಟಡ ಕಾಮಗಾರಿ ಪೂರ್ತಿಗೊಳಿಸಿ ಉದ್ಘಾಟಿಸಲು ನಿರ್ಧರಿಸಲಾಗಿದೆ ಅಂತ ಹೇಳಿದರು. ಲಯನ್ಸ್ ಜಿಲ್ಲೆ ಉಪಗವರ್ನರ್ ಟ್ರಸ್ಟ್ ಕಾರ್ಯದರ್ಶಿ ಡಾ ಗೀತಪ್ರಕಾಶ್ ಅವರು ಮಾತನಾಡಿ, ಲಯನ್ಸ್ ಸಂಸ್ಥೆ ವತಿಯಿಂದ ಸುರಕ್ಷಾ ಹೆಲ್ತ್ ಸೆಂಟರ್ನಲ್ಲಿ ಈಗಾಗಲೇ ಏನಪೋಯ ಮೆಡಿಕಲ್ ಕಾಲೇಜು ಸಹಯೋಗದಲ್ಲಿ ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ ವ್ಯವಸ್ಥೆಯನ್ನು ಆರಂಭಿಸಲಾಗಿದ್ದು, ಇದನ್ನು ನೂತನ ಕಟ್ಟಡದಲ್ಲಿ ಶಾಶ್ವತ ಯೋಜನೆಯಾಗಿ ಮುಂದುವರಿಸಲಾಗುವುದು ಅಂತ ತಿಳಿಸಿದರು. ಈ ಸಾರಿ ವಿಶೇಷ ಪ್ರಯತ್ನವಾಗಿ ನಮ್ಮ ಸತೀಶ್ ಅವರ ಮುಂದಾಳತ್ವದಲ್ಲಿ ಲಯನ್ಸ್ ಕ್ಲಬ್ ಲಯನ್ಸ್ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಪ್ರಸಕ್ತ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಸಂತೋಷ್ ಇವರ ಸಾರಥ್ಯದಲ್ಲಿ ನಾವು ಒಕ್ಕೆತ್ತೂರಿನ ಸಂಕದ ಬಳಿ ಆ ಒಂದು ಜಾಗವನ್ನು ಏನು ಸೂಕ್ತವಾಗಿ ಸೆಲೆಕ್ಟ್ ಮಾಡಿದ್ದೇವೆ. ಅದರಲ್ಲಿ ಪ್ರಥಮ ಹಂತದಲ್ಲಿ ನಮ್ಮ ಕಚೇರಿ, ಆ ಕಚೇರಿಯಲ್ಲಿ ಈಗ ನಾವು ಸ್ಪೀಚ್ ಥೆರಪಿ ಮತ್ತು ಫಿಸಿಯೋಥೆರಪಿ ಕಾರ್ಯಕ್ರಮಗಳನ್ನು ಏನಪಯ್ಯ ಮೆಡಿಕಲ್ ಕಾಲೇಜಿನವರ ಒಂದು ಸಹಭಾಗಿತ್ವದಲ್ಲಿ ಪ್ರತಿ ವಾರ ಗುರುವಾರ ಮಾಡ್ತಾ ಇದ್ದೇವೆ. ಅದನ್ನು ಇನ್ನೂ ಉನ್ನತೀಕರಿಸಿ ಅದಕ್ಕೆ ವಿಶೇಷವಾದ ಸೌಲಭ್ಯಗಳನ್ನು ಕೊಡಿಸುವ ಮುಂದಿನ ಯೋಜನೆಗೆ ಒಂದು ಪ್ರಾರಂಭಿಕ ಹಂತದಲ್ಲಿ ನಾವು ಆಫೀಸನ್ನು ಮಾಡ್ತಾ ಇದ್ದೇವೆ. ವಿಟ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಪೆಲ್ತಡ್ಕ ಅವರು ಮಾತನಾಡಿ, ಕಳೆದ 48 ವರ್ಷಗಳಲ್ಲಿ ಲಯನ್ಸ್ ಕ್ಲಬ್ ವಿಟ್ಲದಲ್ಲಿ ಅನೇಕ ಸೇವಾ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಈ ವರ್ಷ ಅನೇಕ ಸೇವಾ ಕಾರ್ಯಗಳನ್ನು ನಡೆಸಲಾಗಿದ್ದು, ಸ್ವಂತ ಕಟ್ಟಡ ನಿರ್ಮಾಣದ ಶಾಶ್ವತ ಯೋಜನೆಯು ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ ಎಂದರು. ಈಗಾಗಲೇ 1.5 ಲಕ್ಷದ್ದು ಅರ್ಥವರ್ಕ್ ಆಗಿದೆ, ಇನ್ನೂ ಕೂಡ 1.5 ಲಕ್ಷ ಅರ್ಥವರ್ಕ್ ಬೇಕಾಗ್ತದೆ. ಹಾಗೆ ಪ್ರಥಮ ಹಂತದಲ್ಲಿ ನಾವು ಒಂದು 10-12 ಲಕ್ಷ ಮೌಲ್ಯದ ಒಂದು ನೂತನವಾದ ಲಯನ್ಸ್ ಕಚೇರಿಯನ್ನು ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಇಯರ್ಗೆ ನಮ್ಮ ಡಿಸ್ಟಿಕ್ನ ಗವರ್ನರ್ ಆಗಲಿರುವಂಥ ಮುಂದಿನ ವರ್ಷಕ್ಕಾಗಲಿರುವಂಥ ಡಾಕ್ಟರ್ ಗೀತಪ್ರಕಾಶ್ ಅವರ ಒಂದು ಜಿಲ್ಲಾ ಯೋಜನೆಯನ್ನು ಅಲ್ಲಿ ತರುವಂಥ ಒಂದು ಪ್ರಯತ್ನ ನಮ್ಮದು. ಆ ನಿಟ್ಟಿನಲ್ಲಿ ಫಿಸಿಯೋಥೆರಪಿ ಸೆಂಟರ್, ಅಪ್ಗ್ರೇಡೆಡ್ ಫಿಸಿಯೋಥೆರಪಿ ಸ್ಪೀಚ್ ಥೆರಪಿ ಸೆಂಟರ್ಸ್ ಅವರ ಮುಂದಾಳತ್ವದಲ್ಲಿ ಡಾಕ್ಟರ್ ಗೀತಪ್ರಕಾಶ್ ಅವರ ನಿರ್ದೇಶನದ ಮೇರೆಗೆ ಈ ಸಲ ಇದೇ ವರ್ಷದಲ್ಲಿ ನಾವು ಆ ಒಂದು ಬಿಲ್ಡಿಂಗ್ ಅನ್ನು ಕಂಪ್ಲೀಟ್ ಮಾಡಿ ಇದೇ ವರ್ಷ ನೂತನ ಕಚೇರಿ ಇನಾಗ್ರೇಷನ್ ಕೂಡ ಆಗುವಾಗ ಯೋಜನೆಯನ್ನು ಹಾಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಮನೋಜ್ ಕುಮಾರ್ ರೈ, ಕೋಶಾಧಿಕಾರಿ ಮಹಮ್ಮದ್ ಖಲಂದರ್ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.